ನಿಮ್ಮ ದಾಂಪತ್ಯದ ಗುರುತೆಂದೆನಿಸಿದಂತಹ ಮಗನಾದ ಮನ್ಮಥನ ವಿವಾಹದ ಬಗ್ಗೆ ನೀವೇನಾದರೂ ಆಲೋಚಿಸಿದ್ದೀರಾ ಸ್ವಾಮಿ? ವಿವಾಹದ ಬಗ್ಗೆ? ಹೌದು, ಆಲೋಚಿಸಲಿಲ್ಲ. ಅದಕ್ಕಾಗಿ ನಾನು ಸುಮ್ಮನೆ ಇರುವವಳಲ್ಲ, ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಸ್ವಾಮಿ ನಾನು. ಹೌದೇ? ಅದನ್ನು ನಿಮ್ಮ ಬಳಿ ಹೇಳಿಯೇ ಹೋಗಬೇಕು ಸ್ವಾಮಿ. ಹೌದು, ತಿಳಿದುಕೊಂಡೆ ನಾನು. ಅದಕ್ಕಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಗೆ? ನಿಗದಿತ ಅವಧಿಯೊಳಗೆ ಮಗನಾದ ಮನ್ಮಥನಿಗೆ ವಿವಾಹವನ್ನು ನೀವು ಏರ್ಪಡಿಸಬೇಕು. ಒಂದು ವೇಳೆ ಏರ್ಪಡಿಸಲಿಲ್ಲ ಎಂದಾದರೆ ನಾನು ಮಾತ್ರ ಅಲ್ಲ ಸ್ವಾಮಿ, ಮತ್ತೆ ನಿಮ್ಮ ಮಡದೆ ಮನೆಯರೆನಿಸಿದಂತಹ 16,000 ಸ್ತ್ರೀಯರೊಂದಿಗೆ ನಿಮ್ಮ ಪಾದ ಸೇವೆಯನ್ನು ತೊರೆದು ಇಲ್ಲಿಂದ ನಾನು ತೆರಳುವವಳಿದ್ದೇನೆ. ಈ ನಿರ್ಧಾರವನ್ನು ತಮ್ಮ ಪದತಳದಲ್ಲಿ ಅರ್ಪಿಸಬೇಕೆಂದೇ ನಾನು ಈ ಕಡೆಗೆ ಬಂದವಳು. ರುಕ್ಮಿಣಿ, ಹೀಗುವ ವಿಚಾರ ನೀನು ಚಿಂತಿಸಬೇಕಾದಂತಹ ಅವಶ್ಯವಿಲ್ಲ. ಯಾಕೆಂದರೆ ನಮ್ಮ ಮಗನಾದಂತಹ ಮನ್ಮಥನಿಗೆ ಕೇವಲ 8 ದಿನದ ಒಳಗಾಗಿ ಕನ್ಯೆಯನ್ನು ಅನ್ವೇಷಿಸಿ ಮದುವೆಯನ್ನು ನಾನು ಮಾಡಿಕೊಳ್ಳುತ್ತೇನೆ. ಹೌದೇ? ಒಂದು ವೇಳೆ ನಾನು ಈ ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯದೆ ಹೋದೆನೆಂದಾದರೆ 16,008 ಮಂದಿಯನ್ನು ನಾನೇ ತೊರೆದು ಹೋಗುತ್ತೇನೆ. ಇದು ನನ್ನ ಶಪಥ ಸ್ವಾಮಿ. ಈಗ ವಿಶ್ವಾಸ ಬಂತು. ಸರಿತಾನೆ? 8 ದಿನದ ಅವಧಿ, ಮಗನಾದ ಮನ್ಮಥನಿಗೆ ವಿವಾಹ ಖಂಡಿತವಾಗಿ ನೆನಪಿರಲಿ ಸ್ವಾಮಿ. ನಾನು ತೊರೆದು ಹೋಗುತ್ತೇನೆ. ಇಲ್ಲದಿದ್ದರೆ ಹಾಗೆ ಈಗ ವಿಚಾರ ತಡ ಮಾಡುವುದಲ್ಲ. ಕಲ್ಯಾಣೇಶ್ವರಿಗಾಗಿ ಗರುಡನ ಬೆಂದಾರಿ ಹರ ಹರ ಪಟ್ಟದರಸಿ ರುಕ್ಮಿಣಿಯೋಳಿಗೆ ಬರಿದೆ ಪೌಧವ ಎಸಗಿದೆ ಬರಿದೆ ಪೌಧವ ಎಸಗಿದೆ Give
ಹರ 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 ವ್ಯರ್ಥವಾಗಿ ರುಕ್ಮಿಣಿಯಲ್ಲಿ ಬಂಧವನ್ನೆಸಗಿದೆನಲ್ಲ. 8 ದಿನದ ಒಳಗಾಗಿ ಮನ್ಮಥನಿಗೆ ಮದುವೆ ಮಾಡಿಸುತ್ತೇನೆ ಎನ್ನುವ ಹಾಗೆ ಮಾತನ್ನು ಕೊಟ್ಟೆ. ಈಗಾಗಲೇ 7 ದಿನಗಳು ಸಂದು ಹೋದವು. ಉಳಿದದ್ದು ಒಂದೇ ದಿನ. ಏನು ಮಾಡಲಿ? ಸರಿ ಸರಿ, ಅಂದು ಅಕ್ಷಯಾಂಬರವನ್ನು ದ್ರೌಪದಿಗೆ ನೀಡುವ ಮೂಲಕ ಅವಳ ಮಾನ ರಕ್ಷಣೆ ಮಾಡಿದವನು ನಾನು. ಈ ಹೊತ್ತಿಗೆ ಅಣ್ಣನಾದ ನನಗೆ ಬಂದಂತಹ ಕಷ್ಟವನ್ನು ನಿವಾರಿಸುವುದಕ್ಕೆ ಅವಳಿಂದ ಮಾತ್ರ ಸಾಧ್ಯ. ತಡ ಮಾಡುವುದಲ್ಲ, ದ್ರೌಪದಿಯನ್ನೇ ಸ್ಥಾನಿಸುತ್ತೇರಂತೆ. ಪುರದೊಳಗೆ ದ್ರೌಪದಿ ಅತ್ತಿಯಲಿ ಸರಿರಾತ್ರಿಯೊಳಗೆ ಅಲ್ಲ, ಇದು ನನಸು. ಇವನನ್ನು ಎಬ್ಬಿಸಲೇ? ಛೇ, ಬೇಡ. ನಿದ್ರಾಪರವಶರಾಗಿದ್ದಾರೆ. ಅಣ್ಣನ ಬಳಿಗೆ ಹೋಗುವುದು ತಾನೆ. ಕೋಪಿಸಿಕೊಳ್ಳಲಾರರು. ಏನಾದರೂ ಅಣ್ಣ ರಕ್ಷಿಸುತ್ತಾನೆಂಬ ನಂಬಿಕೆಯೊಂದಿಗೆ ಮುಂದುವರಿಯುತ್ತೇನೆ. ಪಿಡಿದೆ ಮಾಧವನು ಕಡು ಕರುಣದೋಳು ಪಕರಿಸುತ್ತ ತೋಷದಿ ಉಳಿಸಿದಳ ದ್ರೌಪದಿ. ಈ ಅಣ್ಣನ ಕರೆಯನ್ನಾಲಿಸಿ ನನ್ನೆಡೆಗೆ ಓಡೋಡಿ ಬಂದೆಯ? ಹೌದಣ್ಣ, ಸಂತೋಷವಾಯಿತು. ನಿನ್ನ 5 ಮಂದಿ ಪತಿಯ ಕ್ಷೇಮದಿಂದಾರೆ ತಾನೇ? ಹೇಗಿತ್ತು ನೀನು? ನಿನ್ನನ್ನು ಕರೆಯುವರೇ ಬಲವಾದ ಕಾರಣವಿದೆ. ಓ ಮುರಮಥನ, ನನ್ನ ಮಡದಿಯಾದಂತಹ ರುಕ್ಮಿಣಿಯಲ್ಲಿ 8 ದಿನದ ಒಳಗೆ ಮನ್ಮಥನಿಗೆ ಮದುವೆ ಮಾಡಿ ಮುಗಿಸುತ್ತೇನೆ ಎನ್ನುವ ಹಾಗೆ ಮಾತನ್ನು ಕೊಟ್ಟಿದ್ದೇನೆ. ಹೌದೇ? ಈಗಾಗಲೇ 7 ದಿನ ಸಂದು ಹೋಯಿತು. ಉಳಿದದ್ದು 1 ದಿನ. ಹಾಗಾಗಿ ಅವನಿಗೆ ತಕ್ಕದಾದಂತಹ ಹುಡುಗಿಯನ್ನು ನೀನೇ ಹುಡುಕಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಣ್ಣ, ಲೋಕರಕ್ಷಕನಾದ ನಿನ್ನಿಂದಲೇ ಸಾಧ್ಯವಾಗದ ಕೆಲಸ ನನ್ನಿಂದ ಸಾಧ್ಯವೇ ಹೇಳು? ಈ ಕಾರ್ಯ ನಿನ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ಹೇಳ್ತಾ ಇದ್ದೇನೆ. ಅಣ್ಣ, ನಿನ್ನ ಆಶೀರ್ವಾದವಿದ್ದರೆ ಯಾವ ಕಾರ್ಯವನ್ನಾದರೂ ಮಾಡಬಲ್ಲೆ. ಆದರೆ ಒಂದು, ಪಾರ್ಥ ಮಹಾಶಯರು ನಿದ್ರೆಯಿಂದ ಎದ್ದು ನಾನಿಲ್ಲದನ್ನು ಕಂಡು ಕೋಪಿಸಿಕೊಂಡ್ರೆ ನೀನೇ ಕಾಯಬೇಕಣ್ಣ. ಅದರ ಬಗ್ಗೆ ಚಿಂತಿಸಬೇಡ, ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ಇದು ಕಾರ್ಯೋನ್ಮುಖ ಶುಭವಾದ ನಾನಾ ದೇಶಗಳನ್ನು ಸುತ್ತಿ ನನ್ನ ಅಳಿಯನಾದ ಮನ್ಮಥನಿಗೆ ಸರಿಯಾದ ಜೋಡಿ ಈ ಕಮಲಾವತಿ ಪಟ್ಟಣದಲ್ಲಿದ್ದಾಳೆಂದು ತಿಳಿಯಿತು. ಯಾರದು? ನಿದ್ರಾಪರವಶನಾಗಿದ್ದೀಯಾ? ಈ ನಡುರಾತ್ರಿಯಲ್ಲಿ ಯಾರು
ನಿರ್ಭರಗಂಠೀರ ಇರುವಂತಹ ಕಮಲಾವತಿ ಪಟ್ಟಣ ಕಮಲ ಭೂಪೆಂದು ಕೇಳಿ ಹಾಗೆಂದುಕೊಳ್ಳುವ ಬಂದಂತ ಕಾಲ ಅನೇಕವಿದೆ ಜಯ ನಮೋ ಜಗದ್ರಕ್ಷಕ ಪರಿಪಾಲಿಸುದೇವ. ಮಧ್ಯರಾತ್ರಿಯ ಸಮಯ ದ್ವಾರದಲ್ಲಿ ಏನೋ ಗದ್ದಲವಂತೆ ವಿಚಾರ ತಿಳಿದು ಓದಕಷ್ಟವಾಗಿದ್ದೇನೆ. ಯಾರದು? ಎದ್ದೇಳು. ಕೇಳಿಯ ದೊರೆಯಲಿಲ್ಲ ಕೇಳಿಯ ದೊರೆಯಲಿಲ್ಲ ನಾರಾಯಣಭೂತ ಲಾಲಿಸಬೇಕು ನಿನ್ನ ಕೇಳಿಯಲ್ಲ ಕೇಳಿಯ ದೊರೆಯಲಿಲ್ಲ ಒಡೆಯ, ಏನಾಯ್ತು? ನಾಯಿ ಮರಿ ಒಡೆಯ, ನಾಯಿ ಮರಿ. ಅದನ್ನು ಓಡಿಸುವುದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಛೇ, ನಾಯಿ ಮರಲ್ಲ ಒಡೆಯ. ಮತ್ತೆ ನಾರಿ, ಸ್ತ್ರೀ ಒಡೆಯ. ಅದು ನಾರಿ ಮಣಿ. ಅದೇ ಒಡೆಯ. ನಾನು ಮಲಗಿರುವಾಗ ಬಂದು ಎಬ್ಬಿಸಲು ಒಮ್ಮೆಲೆ. ಅದು ನಿನ್ನ ಹೆಂಡತಿರಬೇಕು. ನಾನು ಅದೇ ಹಾಗೆ ಅನ್ಕೊಂಡದ್ದು ಒಡೆಯ. ಮತ್ತೆ ನೋಡಿದ್ರೆ ಅದು ಸುಂದರವಾದ ಸ್ತ್ರೀ. ಹೌದೇ? ಹೌದು. ಅವಳು ಹೇಳಿದಳು ನನ್ನನ್ನು ಒಡೆಯನನ್ನು ನೋಡಬೇಕು, ಒಳಗೆ ಬಿಡು ಅಂತ ಹೇಳಿದಳು. ನಾನು ಬಿಡ್ತೇನ. ಏನು ಮಾಡಿದೆ? ನಾಳೆ ಬಾ ಅಂತ ಬೈದೆ. ಅದಕ್ಕೆ ಅವಳು ಏನು ಮಾಡಿದಳು? ದೊಡ್ಡ ಕಣ್ಣು ಬಿಟ್ಟು ನಾಲಗೆಯನ್ನು ಹೊರಗೆ ಹಾಕಿ ಕೂದಲೆಲ್ಲ ಕೆವರಿಕೊಂಡು ನನ್ನನ್ನು ಬೆನ್ನಟ್ಟಿ ಹೋದಳು ಒಡೆಯ. ಹೆದರದಿರಿ, ಅವಳು ಇಲ್ಲಿಗೆ ಬರುವಂತೆ ಹೇಳಿ. ಹಾಗೆ ತರುಣಿನಲ್ಲಿಂದ ಬೌದ್ಧಿ ರಾತ್ರಿಯು ತರುಣಿನಲ್ಲಿಂದ ಬೌದ್ಧಿ ರಾತ್ರಿಯು ಉರುದರ ಘೋಷದಲ್ಲಿ ವದವರು ದೇಶಾಯ ಉಡುಪಿರುತ್ತಲೇ ಧರಣಿ ಭಗತಗೊಂಡೋ ಕರುಣಿನಿಂದ ಬಂದು ರಾತ್ರಿ ಉಡುಪಿನ ಮಹಾರಾಜ, ಮಧ್ಯರಾತ್ರಿಯ ಸಮಯದಲ್ಲಿ ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದಿ. ಯಾರು ನೀನು? ನಿನ್ನ ಪುರ ಯಾವುದು? ನಿನ್ನ ಪರಿಚಯವನ್ನು ಹೇಳುವೆಯೋ? ಮಹಾರಾಜ, ನಾನು ಹಸ್ತಿನಾಪುರದವಳು. ಅಲ್ಲಿಯ ವರ್ತಮಾನ ರಸರುಗಳ ಪತ್ನಿ ಪಂಚವಲ್ಲಭೆ ದ್ರೌಪದಿ. ನಾನು ದ್ವಾರಕೆಯ ಕೃಷ್ಣನ ತಂಗಿ ಕೃಷ್ಣೆ. ಕಾರ್ಯಾವಸರದಲ್ಲಿ ಇಲ್ಲಿಗೆ ಬಂದಿದ್ದೇನೆ. ನಾನು ಹೇಳುವ ಮಾತನ್ನು ನಡೆಸಿಕೊಡುತ್ತೇನೆ ಎನ್ನುವ ಹಾಗೆ ಭಾಷೆಯನ್ನಿತ್ತರೆ ವಿಚಾರವೇನೆಂದು ತಿಳಿಸುತ್ತೇನೆ. ಇದೋ ನೀನು ಏನನ್ನು ಬಯಸುವೆಯೋ ಕ್ಷತ್ರಿಯನಾಗಿ ನಾನು ಅದನ್ನು ನೆರವೇರಿಸಿಕೊಡುತ್ತೇನೆ ಎನ್ನುವ ಹಾಗೆ ತರತಟ್ಟಿ ಭಾಷೆಯನ್ನು ಮಾಡುತ್ತಾ ಇದ್ದೇನೆ. ಕೇಳು. ಈಗ ಧೈರ್ಯ ಬಂತು, ಆಲಿಸು. ಮಂದರ ಧರನ ಕುಮಾರಿಗೆ ನಿರ್ದಯನ ಬೆಲೆರತಿಯದೀಗ. ಆಯ 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 ಆಯ
ಶಂಕರಮನ ಮಟ್ಟು ಸುಮ್ಮನೆ ಸಿದ್ಧಾಗದೆ ಗೊಲ್ಲರ ಮನೆಯನ್ನು ಹೊಕ್ಕು ಹಾಲು ಮೊಸರು ಬೆಣ್ಣೆ ತುಪ್ಪಗಳನ್ನು ಕದಿಯುವ ಕಳ್ಳ ಆತನ ಸುತನಿಗೆ ನನ್ನ ಮಗಳನ್ನು ಕೊಡಬೇಕೆ? ಅದು ಸಾಧ್ಯವಿಲ್ಲ. ನಡೆಯಲಿಲ್ಲ. ಮಹಾರಾಜ ಕೊಟ್ಟ ಮಾತನ್ನು ತಪ್ಪಿದೆ ಅಂತಾದ್ರೆ ಅಪಹಾಸ್ಯ ಮಾಡಿ ಯಾರು ಜಾಗ್ರತೆ? ಒಂದು ಮಾತು ಹೆಚ್ಚಿಗೆ ಆಡಿದರೆ ಜಾಗ್ರತೆ. ನೀನಾಗಿ ಹೋಗುತ್ತೀಯಾ? ಇಲ್ಲದಿದ್ದರೆ ನಿನ್ನ ಕುತ್ತಿಗೆಗೆ ಕೈ ಹಾಕಿ ಚಾಲಕರಿಂದ ಹೊರತಪ್ಪಿಸಬೇಕು. ಗೋಪಾಲ, ಆ ಕೆಲಸ ಬೇಡ. ನಾನೇ ಹೋಗುತ್ತೇನೆ. ಆದರೆ ಒಂದು ಮಾತು, ರತಿ ಮನ್ಮಥರಿಗೆ ವಿವಾಹ ಮಾಡದೆ ಹೋದ್ರೆ ನಾನು ದ್ರೌಪದಿಯೇ ಅಲ್ಲ. ಮಧುರಾತ್ರಿ ಬಂದು ನಿದ್ದೆ ಕೆಡಿಸಿದಳು. ಛೇ, ಯಾರನ್ನು ತಲೆಗರಿಗಿಳಿದು ಕರಗಳ ಬಗೆದು ಚಂದದಿಲ್ದು ಸುರಿದಿಡು ಬಂದ ಕಾರ್ಯವ ಏನಿದು ಹೊಸ ಬರಿ ಸರಿ ರಾತ್ರಿಯಳು ಸಭೆ ವಂದಿಸಿಕೊಂಡಿದ್ದೇನೆ. ಹೇಳು ಮಗಳೇ. ಈ ಸಂದರ್ಭದಲ್ಲಿ ಈ ನಡುರಾತ್ರಿಯ ಹೊತ್ತಿನಲ್ಲಿ ಈ ರೀತಿಯಾದಂತಹ ಒಟ್ಟೋಲಗ ಅಲ್ಲವೇ? ಅದಕ್ಕಾಗಿ ಅದರ ಕಾರಣವನ್ನು ತಿಳಿಯುವ ಕುತೂಹಲ ತಂದೆ. ಏನಾಯಿತು ಮಗಳೇ, ದ್ರುಪದತೆ ದ್ರೌಪದಿಯಂತೆ ಕೃಷ್ಣನ ಮಗನಾದಂತಹ ಮನ್ಮಥನಿಗೆ ನಿನ್ನನ್ನು ಇತ್ತು ವಿವಾಹ ಮಾಡಿಕೊಡುವಂತೆ ಕೇಳಿಕೊಂಡಳು. ಗೊಲ್ಲರ ಸುತನಿಗೆ ನನ್ನ ಮಗಳಾದ ರತಿಯನ್ನು ಕೊಡಲಾರೆ ಎಂಬುದಾಗಿ ಹೇಳಿ ಕಳುಹಿಸಿಕೊಟ್ಟೆ ಮಗಳೇ. ತಂದೆ? ಕೇಳಿ ತಂದೆಲಾಲಿಸಿ ಕೇಳು ಸಂದೇಹಗೊಳಗಿರು ಮಗಳೇ, ಲಾಲಿಸಬೇಕು ತಂದೆ. ದ್ರುಪದಜಿ ಹೇಳಿದ ಮಾತು ಸುಳ್ಳಲ್ಲ. ಹಿಂದಿನ ಜನ್ಮದಲ್ಲಿ ಶಂಬರಾಸುರ ಎನ್ನುವಂತಹ ಮಾನವ ನನ್ನನ್ನು ಸೆರೆಯಲ್ಲಿಟ್ಟಿದ್ದಂತಹ ಸಂದರ್ಭದಲ್ಲಿ ಮಾನವ ಬಂದು ನನ್ನನ್ನು ಬಿಡಿಸಿದವ. ಹಾಗಾಗಿ ಆತನನ್ನು ಮೋಹವನ್ನು ಒಳಗೊಂಡಾಗ ನಾರದರು ಹೇಳಿದ ಮಾತೇನು? ಒಳ್ಳೆಯವನಾದಂತಹ ಮಾನನನ್ನು ಮದುವೆಯಾಗಬೇಡ. ಹಾಗಾಗಿ ಈ ಜನ್ಮದಲ್ಲಿ ನಿಮ್ಮ ಸುದ್ದಿಯಾಗಿ ಜನಿಸಿದವಳು ನಾನು. ಫಲಿಸಿದನಾಗಿ ಜನಿಸಿದವ ಆತ. ನಮ್ಮಿರುವರನ್ನು ಒಂದುಗೂಡಿಸುವುದಕ್ಕಾಗಿ ದ್ರುಪದ ನಂದನಿಯನ್ನು ಕರೆಸಿ ತಂದೆ, ಕರೆಸಿ. ಮಗಳೇ, ಚಿಂತಿಸಬೇಡ. ಇದೀಗ ನನಗೆ ವಿಷಯ ಸಂಪೂರ್ಣವಾಗಿ ತಿಳಿಯಿತು. ನೀನು ಒಳಗಿತ್ತುಕೋ. ದ್ರೌಪದಿಯನ್ನು ಕರೆಸಿ ನಾನು ಮಾತನಾಡುತ್ತೇನೆ. ಹಾಗೆ ಆಗಿ ತಾಯೇ, ಇದು ನನ್ನ ಮಗಳಂತಹ ರತಿಯಲ್ಲಿ ಸಂಪೂರ್ಣವಾದ ವಿಷಯವನ್ನು ತಿಳಿದುಕೊಂಡೆ. ತಿಳಿಯದೆ ಮಾಡಿದಂತಹ ನನ್ನ ಅಪರಾಧವನ್ನು ಕ್ಷಮಿಸಬೇಕಮ್ಮ. ನನ್ನ ಮಗಳಾದಂತಹ ರತಿಯನ್ನು ಕೃಷ್ಣನ ಸುತನಾದಂತಹ ಮನ್ಮಥನಿಗಿತ್ತು ರತಿ ಕಲ್ಯಾಣ ಮಾಡುವುದಾಗಿ ನಿಶ್ಚಯಿಸಿದ್ದೇನೆ. ಮದುವೆ
ಇಬ್ಬನಿಗರಾಗಿ ಬರುತ್ತೇವೆ. ನಾನಿನ್ನು ಹೊರಡುತ್ತೇನೆ. ಆದೀತು. ನಾಳೆ ರತಿ ಕಲ್ಯಾಣ. ಅದಕ್ಕೆ ಬೇಕಾಗಿ ಪುರವನ್ನೆಲ್ಲ ತಳಿರು ತೋರಣಗಳಿಂದ ಶೃಂಗರಿಸಿ ಎಂದು ಹೋದರು ಕೃಷ್ಣ. ಎಂದು ಹೋದರು ಕೃಷ್ಣ. ದ್ವಾರಕೆಯಲ್ಲಿ ಬಲಭದ್ರ ಸ್ವಾಮಿಯ ಆಡಳಿತ ಭದ್ರವಾಗಿದೆ. ಆದರೆ ರಾಜಕೀಯಕ್ಕೆ ಸಹಕರಿಸುವ ಕೃಷ್ಣ ಎಲ್ಲಿ ಹೋದ? ಬಹಳ ದಿನಗಳೇ ಆಗಿ ಹೋಯಿತು ನನಗೆ ಕಾಣದೆ. ಎಲ್ಲಿ ಹೋದ ಈ ಕೃಷ್ಣ? ವಂದಿಸಿಕೊಂಡಿದ್ದೇನೆ. ಕೃಷ್ಣ, ಒಂದು ಸಂತೋಷದ ವಿಷಯ. ಏನೋ ಮದುವೆ ಉಂಟಣ್ಣ. ಮದುವೆ 16,000 ಮಂದಿ ಇದ್ರೆ ನಿನಗೆ ಸಾಲುವಿಲ್ವಾ? ನನಗಲ್ಲ, ಮತ್ತೆ? ನನ್ನ ಮಗಳಾದಂತಹ ಮನ್ಮಥನಿಗೆ ಓಹೋ. ಕಮಲಾವತಿ ಅಧಿಕಾರಿಯಾದಂತಹ ಕಮಲಭೂಪನ ಮಗಳು ರತಿಯೊಂದಿಗೆ ಮದುವೆ. ಸಂತೋಷದ ವಿಷಯ. ಆದರೆ ಈ ಮನ್ಮಥ ಎಲ್ಲಿದ್ದಾನೆ? ಬರಲಿ ಈಚೆ. ಮನ್ಮಥ
ಯಾಕೆ ಕರೆದಿರಿ? ನನ್ನಿಂದ ಆಗಬೇಕಾದಂತಹ ಸೇವೆ ಗರುಡ, ನಮ್ಮ ಈ ಮದುವೆಯ ನಿಮ್ಮಡ ಅತಿ ಶೀಘ್ರವಾಗಿ ಕಮಲಾವತಿಯನ್ನು ಸೇರಬೇಕು. ಹಾಗಾಗಿ ಆದಷ್ಟು ಬೇಗ ನಮ್ಮನ್ನು ಕರೆದುಕೊಂಡು ಹೋಗು. ಅಣ್ಣ, ತಡ ಮಾಡುವುದಲ್ಲ, ಗರುಡನ ಬೆನ್ನೇರಿ ಸಾಗೋಣ ಸಾಗೋಣ.
ತಸ್ತ ಮಾದ್ರೇಶ ಮೂರ್ತಿ ಯಾರು? ಕೌಂಡಿ ಕೌಂಡಿ ನಾನೇ ಹೌದು. ಪರಿ ಪರಿ ಸಭೆಯನ್ನು ಸೇರಿದವರಿದ್ದೇನೆ. ದ್ವಾರದಿಂದ ಯಾರೋ ಬಂದವರಿದ್ದಾರೆ. ಏ, ಯಾರೋ ನೀನು? ಆ, ಎದ್ದೇಳು ಎದ್ದೇಳು. ಸಲಾಮು. ಏನು ಏನು? ಲಾಲಿಸಿ ಕೇಳುತ್ತರೆ ರಾಯ ಲಾಲಿಸಿ ಕೇಳುತ್ತರೆ ರಾಯ ಯಾವೆ ಕುದಿಗ ಜಾಲಪಾಲದ ಇದುಗೆ ಉತ್ತಮವಾದ ವಾರ್ತೆಯನ್ನ ಕೇಳುತ್ತಿರುವುದು ಲಾಲಿಸ ಕೇಳುತ್ತರೆ ರಾಯ ಒಡೆಯ. ಆ, ಇದೊಂದು ವಿಷಯ ಉಂಟು. ಏನಾಯ್ತು ಹೇಳು. ನಿಮ್ಮ ಪಡೆಯಂತೆ ಹಾ. ಊರೂರಿಗೆ ಸಂಚರಿಸುತ್ತಿದ್ದವನು ನಾನಲ್ಲ. ಓಹೋ ಹೋ ಹೋ, ಅರ್ಥ ಆಯ್ತು ಅರ್ಥ ಆಯ್ತು. ಹಾ. ಈಗ ನನಗೆ ಪರಿಚಯ ಸಿಕ್ಕಿದಲ್ಲ. ಸಿಕ್ಕಿತ್ತು. ಹಾ. ಇದೊಂದು ವಿಷಯ ಉಂಟು. ಊರೂರಿಗೆ ಸಂಚರಿಸುತ್ತಿದ್ದ ಹಾ. ನಿಮ್ಮ ಮಾವ ಇದ್ದಾರಲ್ಲ, ಮಾವ. ಅವರು ಕಮಲ ಕಮಲ ಕಮಲಾವತಿಯ. ಹಾ, ಕಮಲ ಧೂಪ. ಆ ಹಾ. ಅವರ ಪಟ್ಟಣಕ್ಕೆ ಹೋಗಿದ್ದರಾಯರು. ಹಾ. ಅಲ್ಲಿ ಎಂತ ಮರ ಕಡಿಯುವುದು, ಎಂತ ಗುಂಡಿ ಅಗೆಯುವುದು. ಮರ ಕಡಿಯುವುದು, ಗುಂಡಿ ಅಗೆಯುವುದು. ಹೌದು, ಏ, ನನ್ನ ಮಾವ. ನನ್ನ ಮಾವ. ಇಲ್ಲ ಇಲ್ಲ, ಹಾಗೆ ನಾನು ಕೂಡ ಅಭ್ಯಾಸಗೊಂಡದ್ದು ಓದದಲ್ಲ. ಮತ್ತೆ ಮಾವ ಸರಿಯಾಗಿದ್ದಾರೆ. ಮತ್ತೆ ಮರ ಕಡಿಯುವುದು ಯಾಕೆ, ಗುಂಡಿ ಅಗೆಯುವುದಕ್ಕೆ ಸಂಬರ ಯಾಕೆ? ವಿಷಯ ಉಂಟು. ಹಾ. ಅದು ಮದುವೆ. ಮದುವೆಯ? ಹೌದು,
ಇದನ್ನು ಆ! ಇದನ್ನು ಕೇಳಿ ನಾನು ಸುಮ್ಮನೆ ನಿಲ್ಲ ಖಂಡಿತ ಇಲ್ಲ ವಿಚಾರಿಸ್ಬೇಕಲ್ಲ ಹೌದು. ಹೋಗೋಣ ಕಮಲ ಒಟ್ಟಿಗೆ. ಹೋಗೋಣ. ನಿನ್ನನ್ನು ನೋಡಿದ ಮೇಲೆ ನನ್ನ ತಲೆಭಾರ ಅರ್ಥ ಕಡಿಮೆ ಆಯಿತು. ಯಾಕೆ? ನಿನ್ನ ನಾದಿನಿಯ ಮದುವೆಯ ವ್ಯವಸ್ಥೆಯನ್ನು ನೀನೇ ನೋಡಿಕೊಳ್ಳಬೇಕು. ಹೌದಲ್ಲ? ನನ್ನ ನಾದಿನಿಗೆ ಮದುವೆ ಅದು ನನಗೆ ಹೇಳಿಲ್ಲ. ಅರ್ಥವಾಯಿತು ನನಗೆ. ಕಮಲ ಭೂಪ ಮತ್ತೆ ಮಾವ ನೀನು ಏನು ಮಾಡಿದ್ದೆ? ಹಿಂದೆ ನನ್ನನ್ನು ಮತ್ತು ರತಿಯನ್ನು ಮದುವೆ ಮಾಡಿಕೊಡುತ್ತೇನೆ ಎನ್ನುವಾಗಿ ನನ್ನ ಅಮ್ಮನಿಗೆ ಭಾಷೆ ಕೊಟ್ಟವನು. ಆದರೆ ಈಗ ಆ ಮಾತಿಗೆ ತಪ್ಪಿದೆಯಾ? ತಪ್ಪಿದೆಯಾ? ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ರತಿಯನ್ನು ನನಗೆ ಮದುವೆ ಮಾಡಿಕೊಡು, ಇಲ್ಲವಾದರೆ ಎಳೆದುಕೊಂಡು ಹೋಗುತ್ತೇನೆ. ತೊಡೆದರೆ ಕೈ ಕಾಲ ಮುರಿದು ಏನೋ ಸಣ್ಣವನು ನಮ್ಮವನ ಎಂಬ ಹಾಗೆ ಸುಮ್ಮನಿದ್ದೇನೆ. ಅರಳಿಯ ಆಸೆಯನ್ನು ಬಿಟ್ಟು ಹಿಂದಕ್ಕೆ ನಡೆ. ಇಲ್ಲದಿದ್ದರೆ ನಿನ್ನ ಶಿರ ಕಡಿದೇನು. ನೋಡೋಣ.
ನೋಡು ನಿನ್ನ ಗಂಡಂದಿರನ್ನೆಲ್ಲ ಧರಾಶಾಯಿ ಮಾಡಿದ್ದೇನೆ. ಇದು ಏನು ಶ್ರಮ ನನಗೆ? ಬಾ, ಬಾ. ರುಕ್ಮಿಣಿಯೇ ನಿನ್ನ ಇಚ್ಛೆಯಂತೆ ನಡೆಯಲಿ ರತಿ ಕಲ್ಯಾಣ. ಹಾಗೆ ಹಾಗೆ ಈ ರತಿ ಕಲ್ಯಾಣದಿಂದ ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ.